ಐನಡಿಕೆ ಮುಂಭಾಗದಲ್ಲಿ ಅಕ್ರಮ ಟೋಲ್ ಸಂಗ್ರಹ ಕೇಂದ್ರವನ್ನ ನಿಲ್ಲಿಸುವ ಬಗ್ಗೆ ಮುಖದಲ್ಲಿರುವ ಶ್ರೀ ಸತ್ಯಧರ್ಮ ದೇವಿ ದೇವಸ್ಥಾನದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಊರಿನ ಮುಖ್ಯಸ್ಥರು, ಗ್ರಾಮ ಸಭೆಗಳ ಸದಸ್ಯರುಗಳು ಪಾಲ್ಗೊಂಡಿದ್ದರು. ಜನರು ದಿವಸಾಗಲೂ 100 ಸಲ ಹೋಗ್ಬಿಡ್ತಾರೆ. They cannot pay. That is why the 60 has been decided. ಮಾಡಿದವರು ಜನ ಚೇಂಜ್ ಆಗಿರ್ತಾರೆ. ವಿಷಯ ಏನಂದ್ರೆ ಯಾವಾಗಲೂ ಇರಬಹುದು, ಆದರೆ ಸತ್ಯವೇ, ಕಾನೂನೇ, ವ್ಯವಸ್ಥೆ ಅದು ಅಂತದ್ದು ನಾವು ಫೋರ್ಸ್ ಮಾಡಬೇಕು. ಅದು ನಮಗೆ ಅನುಕೂಲವಾಗ್ತದೆ. ನಮ್ಮ ಜನ ಇಲ್ಲ, ನಾವು ಖುಷಿ ಬಂದಾಗಿ ಮಾಡುದು. ಅಂದ್ರೆ ಗಡ್ಕರಿ ಹೇಳಿದ ಹಾಗೆ ಅದು ಓಕೆ, ಅವರು ಈಗ ಎಲ್ಲಿ ಮಾಡಬಹುದು ಅಂತ ಹೇಳ್ತಾರೆ. ಅದು ಹಾಗೆ ಕಾನೂನು ಆಗಬಾರ್ದು. ಇದು ಮನೆಯ ಕಾನೂನಲ್ಲ, ಇದು ಸಾರ್ವಜನಿಕರ ಕಾನೂನು. ಈ 60 ಕಿಲೋಮೀಟರ್ ಮಾಡುವಾಗ ಅದಕ್ಕೊಂದು ಉದ್ದೇಶ ಇದೆ. ಆ 60 ಕಿಲೋಮೀಟರ್ನ ಒಳಗೆ ಎಷ್ಟು ಜನ ದಿನಸಾಗಲು 3 ಸಲ ಹೋಗಿ ಬರ್ತಾರೆ. ಅವರು ಯಾಕೆ ಕೊಡ್ಬೇಕು ಹೇಳಿ? ಅದು ಯಾವ ನ್ಯಾಯ? ಇನ್ನೊಂದು, ನಮ್ಮ ನೋವುಗಳನ್ನ ಅವ್ರಿಗೆ ವ್ಯಕ್ತಪಡಿಸೋ ರೀತಿ ಎಫೆಕ್ಟಿವ್ ಆಗಿ ಆಗಬೇಕಿದ್ರೆ ಹೇಗೆ ಮಾಡೋದು? ನಾವು ಭಿಕ್ಷುಕರ, ನಮಗೆ ಕೊಡಿ, ನಮ್ಮ ಮಾರ್ಗ ನಮ್ಗೆ ಹೋಗ್ಲಿಕ್ಕೆ ಅವಕಾಶ ಕೊಡಿ. ಹಾಗಿದ್ರೆ ನಮ್ಮ ಲಾಯರ್ ಹೇಳಿದಾಗೆ ನಾವು ರೋಡ್ ಟ್ಯಾಕ್ಸ್ ಕಟ್ತೀವಿ, ಗಾಡಿ ತೊಗೊಂಡಾಗ ರೋಡ್ ಟ್ಯಾಕ್ಸ್ ಕಟ್ತೀವಿ. ಅದು ಹಣ ಯಾವುದಕ್ಕೆ, ಯಾವ ಮಾರ್ಗದಲ್ಲಿ ಹೋಗ್ಲಿಕ್ಕೆ? ಅಥವಾ ಪ್ರತಿ ಪೆಟ್ರೋಲ್ ಲೀಟರ್ ಹಾಕ್ಬೇಕಾದ್ರೆ ಅದ್ರಲ್ಲಿ ಕೂಡ ನಾವು ಟ್ಯಾಕ್ಸ್ ಕಟ್ತೇವೆ. ಈ ಹಣ ಯಾವುದಕ್ಕೆ? ಬಹುಶಃ ಟೋಲ್ ಇದ್ದರೂ ಕೂಡ ಎಲ್ಲರೂ ಆ ರಸ್ತೆಯಲ್ಲಿ ಹೋಗ್ಲಿಕ್ಕಾಗ್ತದೆ. ಈಗ 19 ಅವರನ್ನು ಬಿಡ್ತಾರಲ್ವ, ಅದು ಸರ್ವಿಸ್ ರಸ್ತೆ ಅಂತ ಕನ್ಸಿಡರ್ ಆದರೆ ಅಲ್ಲಿ ಯಾವ ವೆಹಿಕಲ್ಗಳು ಸ್ವಲ್ಪ ನಿಧಾನ ಹೋಗಬೇಕಾಗಿತ್ತು ಅಷ್ಟೇ. ಅದನ್ನು ಬಹುಶಃ ನಾವು ಆಲೋಚನೆ ಮಾಡ್ಬೋದಾ ಅಂತ ಕಾಣುತ್ತೆ. ಎರಡು ಕೂಡ ಈಗ ಸೈಡಲ್ಲಿ ಹೋಗ್ತಾ ಇದ್ದಾವಲ್ಲ, ಅದೇ ಸರ್ವಿಸ್ ರಸ್ತೆ, ಅದಕ್ಕೆ ಹಾಕಬಾರ್ದು, ಟೋಲ್ ಹಾಕಬಾರ್ದು. ಪಾಲಿಕೆಯ ವ್ಯಾಪ್ತಿಯಲ್ಲಿರುವಂಥ ಟೋಲ್ ಗೇಟ್ ಇದು ಅನಧಿಕೃತ, ಇದನ್ನು ತೆರವುಗೊಳಿಸಬೇಕು ಅಂತೇಳಿ ಸರ್ವಾನುಮತದಿಂದ ನಾವು ನಿರ್ಣಯವನ್ನು ಕೂಡ ಮಾಡಬಹುದು. ಯಾಕಂತಂದರೆ ಈ ಟೋಲ್ ಗೇಟ್ನಿಂದ ನಾವು ಹೆಣ್ಣು ಮಾಡಿ ಹೋಗಿ ಇನ್ನೊಂದು ಟೋಲ್ ಗೇಟ್ ಸಿಗ್ತದೆ. ಇಲ್ಲಿಂದ ಸುರತ್ಕಲ್ಲಿಂದ ಉಡುಪಿಗೆ, ಕೊಳ್ಳೂರಿಗೆ ಎಲ್ಲ ಹೋಗುವವರಿಗೆಲ್ಲ 2 ಟೋಲ್ ಪಾವತಿ ಮಾಡಬೇಕಾಗುತ್ತೆ. ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಟೋಲ್ ಗೇಟ್ ಇರಲೇಬಾರದು. ಬಹುಶಃ ಅದು ನಿರ್ಣಯ ಸರ್ಕಾರಕ್ಕೆ ಹೋಗಿದೆ, ಸರ್ಕಾರದಿಂದ ಏನಾಗಿದೆ ಅಂತ ಇನ್ನೂ ಕೂಡ ಗೊತ್ತಾಗಲಿಲ್ಲ. ಬಹುಶಃ ನಮ್ಮೆಲ್ಲರ ನಿರ್ಣಯ ಈ ಟೋಲ್ ಗೇಟ್ ರದ್ದು ಮಾಡಬೇಕು ಅಂತ ಇತ್ತು. ಈಗ 19ಗೆ ಫ್ರೀ ಕೊಡ್ತಾರೆ ಅಂತಂದರೆ ಬಹುಶಃ ನಮ್ಮ ಹೋರಾಟದ ಸಮಯದಲ್ಲಿ ಯಾರು ಬಂದಿರಲಿಲ್ಲ. ಬಹುಶಃ ನಮಗೆ ಫ್ರೀ ಇದೆ, ನಮಗೆ ಯಾಕೆ ಅದು ಹೋರಾಟ ಅಂತ ಕೆಲವರೆಲ್ಲ ಸುಮ್ಮನಿದ್ರು. ಬಹುಶಃ ಈಗ ಪುನಃ 19ಗೆ ಟೋಲ್ ಫೀ ಕಟ್ಟಬೇಕು ಅಂತ ಹೇಳುವಾಗ ನಾವೆಲ್ಲರೂ ಜೊತೆಯಾಗಿರ್ಬೇಕಿದೆ. ಬಹುಶಃ ನಮಗೆ 19ಗೆ ಫ್ರೀ ಪಾಸ್ ಬೇಡ, ಆ ಟೋಲೇ ರದ್ದಾಗಬೇಕು ಅಂತ ಒಂದು ನಿರ್ಣಯ ತಗೊಂಡು ಆ ಟೋಲ್ ರದ್ದು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟ ಮಾಡಬೇಕು ಅಂತ ನನ್ನ ವೈಯಕ್ತಿಕ